ಉಡುಪಿ ಕೂಸಮ್ಮ ಶಂಭು ಶೆಟ್ಟಿ ಸ್ಮಾರಕ ಹಾಜಿ ಅಬ್ದುಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸಿಬ್ಬಂದಿಗಳು ಸರ್ಕಾರ ಬಿಡುಗಡೆ ಮಾಡಿದ ಹಣವನ್ನು ವೇತನಕ್ಕೆ ಬಳಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿತು. ಬಾಕಿ ಇರುವ ವೇತನ ಪಾವತಿಸುವ ನಿಟ್ಟಿನಲ್ಲಿ ಸುವರ್ಣ ಆರೋಗ್ಯ ಟ್ರಸ್ಟ್ನಿಂದ 50 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು, ಈ ಪೂರ್ಣ ಹಣವನ್ನು ಸಂಬಳ ನೀಡಲು ಬಳಸಿಲ್ಲ ಅಂತ ಆರೋಪಿಸಿ ಸಿಬ್ಬಂದಿಗಳು ಆಸ್ಪತ್ರೆಯಲ್ಲಿ ಮುಷ್ಕರ ಹೂಡಿದ್ರು. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಶಾಸಕ ಕೆ ರಘುಪತಿ ಭಟ್, ಜಿಲ್ಲಾ ಸರ್ಜನ್ ಡಾಕ್ಟರ್ ಮಧುಸೂದನ್ ನಾಯಕ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ನಾಗಭೂಷಣ ಉಡುಪ ಆಸ್ಪತ್ರೆಗೆ ಬಂದು ಮಾಹಿತಿಯನ್ನು ಪಡೆದುಕೊಂಡರು. 3 ತಾಸು ಕಾದ್ರೂ ಆಸ್ಪತ್ರೆಯ ಆಡಳಿತ ಮಂಡಳಿಯವರು ಬಾರದ ಹಿನ್ನೆಲೆಯಲ್ಲಿ ಶಾಸಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ದೂರವಾಣಿ ಮೂಲಕ ಜಿಲ್ಲಾಧಿಕಾರಿಯೊಂದಿಗೆ ಶಾಸಕರು ಮಾತುಕತೆ ನಡೆಸಿದ್ರು. ಈ ವೇಳೆ ಡಿಸಿ ನಾಳೆ ಸಭೆ ಕರೆದು ಚರ್ಚಿಸುವುದಾಗಿ ಜಿಲ್ಲಾಧಿಕಾರಿಗೆ ಭರವಸೆಯನ್ನು ನೀಡಿದ್ರು. ಪೂರ್ಣ ಸಂಬಳ ನೀಡುವವರೆಗೆ ಕರ್ತವ್ಯಕ್ಕೆ ಹಾಜರಾಗದೆ ಮುಷ್ಕರ ಮುಂದುವರೆಸುವುದಾಗಿ ಸಿಬ್ಬಂದಿ ಪಟ್ಟು ಹಿಡಿದರು. ಅಲ್ಲಿ ಸಿಕ್ಕಾಪಾತೇರಿ ಕೂಡಲೇ ಹೆಂಗೂ ಗೊತ್ತು ಜಿಂತು ಏರು ನೆಕ್ಕ ರೆಸ್ಪಾನ್ಸಿಬಲ್ ಸರ್. ಎಂಕಲ್ 50 ಲಕ್ಷ ರೂಪಾಯಿ ಕೊರೋನಾಗ ಕ್ಲಿಯರ್ ಆದ ಮೊಗಲಿಗವು ಖಾಲಿ ಸ್ಯಾಲ್ರಿ ಕೊರಡು ಬಂದು ಕೊಡ್ತಾರೆ ಒಪ್ಪದು ಕೊಡ್ತಾರೆ ಒಂಜರೆ ಖಾಲಿ 80% ಕೊಡ್ತಾರೆ ಮೊಗಲೆ ಪಾಪ ಬಡವೇ ಬಂದು ಸರ್ ಇಂಥ ಅಂಚಣ್ಣ 50 ಲಕ್ಷ ರೂಪಾಯಿ ಕೊರೋನಾಗ ಅಲ್ಲಿ ಸುರುಕೈದು ಒಂದು ಮಲ್ಪ ಪಂಡದೇ ಬಂದಿಲ್ಲ ಅದ್ರಲ್ಲಿ ಸ್ಟಾಫ್ನಾಗೆಲ್ಲ ಇರ್ತಾರೆ ಸರ್. ಇದು 50 ಲಕ್ಷದ ಒಡೆ ಪೋತನ್ ಪಂಡೆ ಅಂಚಣ್ಣ ಸ್ಯಾಲ್ರಿ ಹೋಲ್ 60% ಮಾತ್ರ ಪೋತನಂತೆ. 60 ಡಾಕ್ಟರ್ಸ್ಗೆ ಸೇರಿದ 60% ಕೊಂಡು 25 ಲಕ್ಷ 40 ಲಕ್ಷ ಟೋಟಲ್ ಸ್ಯಾಲ್ರಿ ಕೊಂಡು 1.5 ತಿಂಗಳಿದ್ದು 50 ಲಕ್ಷ ಕೊಟ್ಟಾಗ 1.5 ತಿಂಗಳಿದ್ದು ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ಬೋದು. ಹೌದು ಸರ್. ಅಲ್ಲ ರೀ, ಇಲ್ಲಿ ಇಷ್ಟು ನೀವು ಮ್ಯಾನೇಜ್ಮೆಂಟ್ ಅವ್ರು ಎಲ್ಲಿದ್ದೀರಿ? ಇದು ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಎಲ್ಲಿದ್ದೀರಿ? ನೀವು ಮ್ಯಾಲ್ ಕೂತ್ಕೊಂಡಿದ್ದಾರೆ ಸ್ಯಾಲ್ರಿ ಬಿಡಿ, ನಿಮ್ಗೆ ಕಮಿಟ್ಮೆಂಟ್ಸ್ ಇಲ್ವಾ? ಇಲ್ಲಿ ಇಷ್ಟು ದೊಡ್ಡ ಒಂದು ಹಾಸ್ಪಿಟಲ್ ಅಲ್ಲಿ ಕೈ ಕೂತ್ಕೊಂಡಿದ್ದಾರೆ, ಏನ್ ವ್ಯವಸ್ಥೆ ಮಾಡ್ಬೇಕಲ್ಲ ಮ್ಯಾನೇಜ್ಮೆಂಟ್ ಅವರು? ನೋಡಿ ಸರ್, ಮ್ಯಾನೇಜ್ಮೆಂಟ್ ಅವರು ಮಾತಾಡಿದ್ದಾರೆ, ವಿಶಾಲ್ ಹತ್ರ ಮಾತಾಡಿದ್ದಾರೆ 4 ಗಂಟೆಗೆ. ಏನು ಅಂತ? ನಾನು ರಜೆಯಲ್ಲಿ ಇದ್ದೇನೆ 2 ದಿವಸ. ಸರ್, ಯಾರು ಇಲ್ಲಿ ಜವಾಬ್ದಾರಿಸ್ತಾ ಅಂತ ಅವ್ರು ಹೇಳಿದ್ರು ಕಮಿಟ್ ಆಗೋ ಇದು ಇಷ್ಟು ದೊಡ್ಡ ಹಾಸ್ಪಿಟಲ್ಗೆ ಏನಾದ್ರು ನಾಳೆ ಏನಾದ್ರು ಫೈರ್ ಆಯ್ತು ಇದಾಯ್ತು, ಯಾರಿದ್ದಾರೆ ಜವಾಬ್ದಾರಿ? ಯಾರಿದ್ದಾರೆ? ಹೀಗೆ ಹೀಗೆ ಇದು ಕೂತ್ಕೊಂಡಿದಾರಲ್ಲ, ನಾವು ರಾತ್ರಿ ಅದು ನಮಗೆ ಪೇಮೆಂಟ್ ಆಗದೆ ಹೋಗುದಿಲ್ಲ ಅಂತ ಕೂತ್ಕೊಳ್ಳಿ, ಯಾರು ಜವಾಬ್ದಾರಿ? ನಾನು ಹೇಳ್ತೇನೆ. ಅಲ್ಲಿ ಪೇಷಂಟ್ಸ್ ಯಾರು ಜವಾಬ್ದಾರಿ? ನಾನು ಹೇಳ್ತೇನೆ ಸರ್. ಪೇಷಂಟ್ಸ್ಗೆ ಮೆಡಿಕಲ್ ಕ್ಲಿನಿಕಲ್ ಸೈಡ್ ಮೆಡಿಕಲ್ ಡೈರೆಕ್ಟರ್ ಇದ್ದಾರೆ. ಎಲ್ಲಿದ್ದಾರೆ ಮೆಡಿಕಲ್ ಡೈರೆಕ್ಟರ್? ಎಲ್ಲಿದ್ದಾರೆ? ಕಳಿಸಿ ಅವರು ಮೆಡಿಕಲ್ ಡೈರೆಕ್ಟರ್ ಕಳಿಸಿರಿ ಅವರನ್ನು. ನಿಮ್ಮ ಮೆಡಿಕಲ್ ಡೈರೆಕ್ಟರ್ ಕಳಿಸಿ. ಏನು ಕುಶಲ್ ಮಾಡ್ತೀರಾ ನೀವು ಇಲ್ಲಿ ಜನರೊಟ್ಟಿಗೆ? ನೀವು ಒಬ್ಬೊಬ್ಬರನ್ನ ನಾಟಕ ಕಂಪನಿ ಮಾಡ್ಕೊಂಡ್ ಬರೋದು, ಒಂದ್ಸರ್ತಿ ನಾವಿಲ್ಲ ಅಂತ ಹೇಳೋದು, ಮತ್ತಿಲ್ಲ ಹೇಳೋದು. ನೀವು ಬರ್ಲೇಬಾರ್ದು, ನೀವು ಹೋಗಿ ಅಂತ ಹೇಳ್ಬೇಕಿತ್ತು. ಎಲ್ಲಿ ಹೋಯ್ತು? 50 ಲಕ್ಷ ಕೊಟ್ಟದ್ದು ಎಲ್ಲಿ ಪೇಮೆಂಟ್ ಆಯ್ತು? ಇವರಿಗೆ ನಮ್ಮ ಅಕೌಂಟ್ಸ್ ಮ್ಯಾನೇಜರ್ ಅವ್ರ ಕೇಳಿ. ನಾನು ಹೇಳಿದಲ್ಲ, ಕೇಳಿ ಬನ್ನಿ. ಕೊಟ್ಟಿದ್ದೇವೆ ಯಾರಿಗೆ? ಸುಶೀಲ್ ಶೆಟ್ಟಿ ಅವರಿಗೆ ಕೊಟ್ಟಿದ್ದೇವೆ, ಮೇಲೂ ಕಳಿಸಿದ್ದೇನೆ. ಈಗ ಅದನ್ನು ಯಾರಿಗೆ ಹಂಚುವುದು, ಏನು ಮಾಡೋದು, ಅದೆಲ್ಲ ಅವ್ರ ಹತ್ರನೇ ಅಥಾರಿಟಿ ಇರೋದು ಹೊರತು ನಾವಲ್ಲ. ನಮ್ದು ಹೆಚ್ಚು ದೊಡ್ಡ ಹಾಸ್ಪಿಟಲ್ ಜವಾಬ್ದಾರಿ ಸ್ಥಾನ. ಒಬ್ಬರು ಬಂದು ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಕೇಳೋರಿಲ್ಲ. ಮೆಡಿಕಲ್ ಸೂಪರಿಂಟೆಂಡೆಂಟ್ ಬನ್ನಿ ಅಂದರೆ ಬರ್ಲಿಕ್ಕೆ ತಯಾರಿಲ್ಲ. ಮ್ಯಾನೇಜ್ಮೆಂಟ್ನವ್ರು ಯಾರಿಲ್ಲ. ಕಡೆಗೆ ಈಗ ನಾಳೆ DC ಅವರು 10:30 12 ಗಂಟೆಗೆ ಅವರನ್ನು ಕರೆದು ಸಭೆಯನ್ನು ಮಾಡಿ ಈಗ 50 ಲಕ್ಷ ಆದದ್ರಲ್ಲಿ ಒಮ್ಮೆ ಅವರಿಗೆ ಕೊಡಿಸುವಂಥದ್ರ ಬಗ್ಗೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಅಂತೂ ನನ್ನ ಆಗ್ರಹ ಇದು, ಇನ್ನು ಇವ್ರ ಹತ್ರ ಸಾಧ್ಯವೇ ಇಲ್ಲ. ಸರ್ಕಾರ ತಕ್ಷಣ ಇದಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಆರೋಗ್ಯ ಸಚಿವರು ಮಾಡಿದ್ದಾರೆ. ಆದರೆ ಒಂದು ವ್ಯವಸ್ಥೆ ಆದದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ. ತಕ್ಷಣ ಮಧ್ಯಪ್ರವೇಶ ಆಗಿಸಿ ಇವರ ಬಾಕಿ ಇದ್ದಂಥ ಸಂಬಳ ಮತ್ತು ಮುಂದೆ ನಡೆಸೋದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ನಾನು ಮಾಡ್ತೇನೆ. ಆದರೆ ನಾವು ಕೊಟ್ಟಂಥ 50 ಲಕ್ಷದಲ್ಲಿಯೂ ಸಂಬಳ ಕೊಡಲಿಲ್ಲ ಅಂತ ಹೇಳುವಂಥದ್ದು ತುಂಬ ಬೇಸರದ ವಿಷಯ. ಈ ಪಾಪ 10,000 12,000 ಸಂಬಳ ಇರುವವರಿಗೆ ಸಂಬಳ ಕೊಡಬೇಕು ಅಂತ ತುಂಬ ಬೇಸರದ ವಿಷಯ. ಸ್ಯಾಲ್ರಿ ಹಾಕಲಿಲ್ಲ ಅಂದರೆ ನಮಗೆ ಮೊನ್ನೆ ಮೀಟಿಂಗ್ ಆಗಿತ್ತು, ಅದನ್ನು ಹೇಳಿದರು ಸ್ಟಾಫ್ನವ್ರದ್ದು ಕೆಳಗಿನ ಮೇಲೆ 1.5 ತಿಂಗಳದ್ದು, ಅದಕ್ಕಿಂತ ಮುಂಚೆ ನಾವು ಸ್ಟ್ರೈಕ್ ಮಾಡ್ತೇವೆ ಅಂತ ಕೊಟ್ಟಿದ್ವಿ. ಆದಮೇಲೆ ಈಗ ಹೇಳಿದಂತೆ MLA ಸರ್ ಹೇಳಿದ್ದು 1.5 ತಿಂಗಳದ್ದು ಸ್ಯಾಲ್ರಿ ಮಾಡ್ತೇವೆ ಅಂತ. ಮತ್ತೆ ಶನಿವಾರ ಮೊನ್ನೆ ಚೆಕ್ ನಮ್ಮ ಇದರಲ್ಲಿ ಕೊಟ್ಟರು. ಆವಾಗ ಅವರಿಗೆ ಫೋನ್ ಮಾಡಿ ಹೇಳಿದ್ರು 1.5 ತಿಂಗಳದವ್ರದ್ದು ಮಾಡಿ ಸ್ಯಾಲ್ರಿ ಅಂತ ಹೇಳಿದ್ರು. ಆದರೆ ನಮಗೆ ಇವತ್ತಿಗೆ ಬಿದ್ದದ್ದು ಖಾಲಿ ಮೇಯದ್ದು 60% ಇದ್ದದ್ದು, ಮತ್ತು ಸ್ಯಾಲ್ರಿ ಬೀಳಿಲ್ಲ. ಅದು ಎಲ್ಲರಿಗೂ ಕೂಡ ಬೇಜಾರಾಗಿದೆ. ಈಗ ಅದಕ್ಕೆ ನಾವು ಇನ್ಫಾರ್ಮ್ ಮಾಡಿದ್ದೇವೆ ಅಂದರೆ ಯಾರು ಕೂಡ ಸ್ಯಾಲ್ರಿ ಬೀಳೋ ತನಕ ನಾವು ಹೋಗೋದಿಲ್ಲ. ಅಂದರೆ ಪೇಷಂಟ್ ಅವರಿಗೆ ತೊಂದರೆ ಮಾಡೋದಿಲ್ಲ, ಪೇಷಂಟ್ ಅವರಲ್ಲಿ ಈಗ ಆಗ್ತಿರ್ತದೆ, ನಾವಿಲ್ಲಿ ಇದು ಸಂಬಳ ಬೀಳೋ ತನಕ ಹೇಳೋದಿಲ್ಲ ಅಂತ ಇದು ಮಾಡಿದ್ವಿ.
ಒಂದೂವರೆ ವರ್ಷ 2019 ಸ್ಟಾರ್ಟ್ ಆಗಿದೆ ಪ್ರಾಬ್ಲಮ್. ಸೊ ಮಂತ್ಲಿ ಬೀಳುದು ಅದು ಸ್ಕಿಪ್ ಆಗಿ 2 ಮಂತ್ ಬಟ್ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೇವೆ ಸರ್. ಪ್ರಾಬ್ಲಮ್ ಉಂಟು, ಅವ್ರದ್ದು ಫೈನಾನ್ಸ್ ಪ್ರಾಬ್ಲಮ್ ಉಂಟು, ಸೊ ಹೀಗೆ ಉಂಟು ಹೀಗೆ ಹೇಳಿದಾಗ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೇವೆ. ಬಟ್ ಇದು 3 ಮಂತ್ 4 ಮಂತ್ ಇದು ಬೀಳಿಲ್ಲ ಹೇಳಿದ್ರೆ ನಮಗೂ ಕೂಡ ನಮ್ಮದೇ ಕಮಿಟ್ಮೆಂಟ್. ಎಕ್ಸಾಕ್ಟ್ 4 ತಿಂಗಳದ್ದು ಬಾಕಿ ಇದೆ. ಹೌದು.